ಕೇರಳ ರಾಜಕಾರಣದ ಅತ್ಯಂತ ಕುತೂಹಲಕಾರಿ ಕ್ಷೇತ್ರ ಅಂದ್ರೆ ಅದು ಮಂಜೇಶ್ವರ. ಕಳೆದ 2 ಚುನಾವಣೆಗಳಲ್ಲಿ ಇಲ್ಲಿ ಗೆಲುವಿನ ಅಂತರ ಎಷ್ಟಿತ್ತು ಗೊತ್ತಾ? ಕೇವಲ 89 ಮತ್ತು 845 ಮತಗಳು. ಇಂತಹ ಅಲ್ಪ ಅಂತರದ ಇತಿಹಾಸವಿರೋ ಕ್ಷೇತ್ರದಲ್ಲಿ ಈ ಬಾರಿಯ ವಿಧಾನಸಭಾ ಸಮರ ಹೇಗಿರಲಿದೆ? ಯುಡಿಎಫ್ನ ಎಕೆಎಂ ಅಶ್ರಫ್ ಅಥವಾ ಬಿಜೆಪಿಯ ಕೆ ಸುರೇಂದ್ರನ್ ನಡುವಿನ ಜಿದ್ದಾಜಿದ್ದಿ ಹೇಗಿರಲಿದೆ? ಬನ್ನಿ, ಮಂಜೇಶ್ವರದ ಈ ಬಾರಿಯ ಚುನಾವಣಾ ಲೆಕ್ಕಾಚಾರವನ್ನ ಬಿಡಿಸಿಡೋಣ. ಸದ್ಯಕ್ಕೆ ಮಂಜೇಶ್ವರದ ಕಣದಲ್ಲಿ ಯುಡಿಎಫ್ನ ಎಕೆಎಂ ಅಶ್ರಫ್ ಅವರಿಗೆ ಸ್ವಲ್ಪ ಮುನ್ನಡೆ ಸಾಧಿಸಿದಂತೆ ಕಾಣುತ್ತಿದೆ. ಇದಕ್ಕೆ ಕಾರಣ ಕಳೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಮಂಜೇಶ್ವರ ಕ್ಷೇತ್ರದ 8 ಪಂಚಾಯತ್ಗಳು ಮತ್ತು 4 ಜಿಲ್ಲಾ ಪಂಚಾಯತ್ ವಿಭಾಗಗಳಲ್ಲಿ ಯುಡಿಎಫ್ ಭರ್ಜರಿ ಜಯ ಸಾಧಿಸಿದೆ. ಅಷ್ಟೇ ಅಲ್ಲ, ಅಶ್ರಫ್ ಅವರು ಕೇವಲ ರಾಜಕೀಯ ನಾಯಕನಾಗಿ ಉಳಿದಿಲ್ಲ. ಶಿರೂರು ಭೂಕುಸಿತದ ಸಮಯದಲ್ಲಿ ಅರ್ಜುನ್ ಎಂಬ ಚಾಲಕನ ಪತ್ತೆಗಾಗಿ ಅವರು ನಡೆಸಿದ 72 ದಿನಗಳ ಹೋರಾಟ ಜನರಲ್ಲಿ ಅವರ ಬಗ್ಗೆ ಒಂದು ಭಾವನಾತ್ಮಕ ಗೌರವ ಮೂಡಿಸಿದೆ. ಮೊನ್ನೆ ನಾಮಪತ್ರ ಸಲ್ಲಿಸಲು ಅರ್ಜುನ್ ತಾಯಿ ಹಣ ನೀಡಿದ್ದು ಇದಕ್ಕೆ ಸಾಕ್ಷಿ. ಮತದಾರರ ಪಟ್ಟಿಯ ಪರಿಷ್ಕರಣೆಯ ನಂತರ ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚಿರುವುದು ಅಶ್ರಫ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಇತ್ತ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರು 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಆದರೆ ಈ ಬಾರಿ ಬಿಜೆಪಿ ತನ್ನ ಹಳೆಯ ಧಾರ್ಮಿಕ ಧ್ರುವೀಕರಣದ ಹಾದಿ ಬಿಟ್ಟು ಭಾಷಾ ಅಸ್ತ್ರವನ್ನು ಕೈಗೆತ್ತಿಕೊಂಡಿದೆ. ನಾಮಪತ್ರ ಸಲ್ಲಿಸುವಾಗ ಸುರೇಂದ್ರನ್ ಅವರು ಜೈ ತುಳು ಮತ್ತು ಸೂರ್ಯಚಂದ್ರನ ಚಿತ್ರವಿರೋ ಶಾಲು ಧರಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಮಲಯಾಳಂ ಭಾಷಾ ಮಸೂದೆಯಿಂದ ಅಸಮಾಧಾನಗೊಂಡಿರುವ ಕನ್ನಡ ಮತ್ತು ತುಳು ಭಾಷಿಕರ ಮತಗಳನ್ನು ಸೆಳೆಯುವುದು ಬಿಜೆಪಿಯ ಮಾಸ್ಟರ್ ಪ್ಲಾನ್. ಧರ್ಮದ ಆಚೆಗೂ ಭಾಷಾ ಪ್ರೇಮ ಕೆಲಸ ಮಾಡಿದ್ರೆ ಬಿಜೆಪಿಗೆ ಲಾಭವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕವಾಗಿ ಅಭಿವೃದ್ಧಿ ಮತ್ತು ಭಾಷೆಯ ಬಗ್ಗೆ ಮಾತನಾಡಿದ್ರು ತೆರೆಯ ಮರೆಯಲ್ಲಿ ಹಿಂದೂ ಏಕತಾ ಸಮ್ಮೇಳನಗಳ ಮೂಲಕ ಮತಗಳ ಧ್ರುವೀಕರಣಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಪ್ರಯತ್ನಿಸುತ್ತಿವೆ. ಸಿಪಿಐಎಂ ಈ ಬಾರಿ ಅನುಭವಿ ನಾಯಕ ಕೆಆರ್ ಜಯಾನಂದ್ ಅವರನ್ನು ಕಣಕ್ಕಿಳಿಸಿದೆ. ಆದರೆ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗಿ ಬಿಜೆಪಿಗೆ ಲಾಭವಾಗಬಾರದು ಎಂಬ ಆತಂಕ ಎಲ್ಡಿಎಫ್ ಪಾಳ್ಯದಲ್ಲಿದೆ. ಇವರ ಮತಗಳಿಕೆ ಕುಸಿದರೆ ಅದು ನೇರವಾಗಿ ಯುಡಿಎಫ್ ಅಥವಾ ಬಿಜೆಪಿಯ ಜಯದ ಅಂತರವನ್ನು ನಿರ್ಧರಿಸಲಿದೆ. ಇನ್ನೊಂದೆಡೆ ಮಂಜೇಶ್ವರ ಚುನಾವಣಾ ಕಣದಲ್ಲಿ ಈಗ ಹೊಸ ಹೈಡ್ರಾಮಾ ಶುರುವಾಗಿದೆ. ಎಸ್ಡಿಪಿಐ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದ್ದಂತೆ ಮುಸ್ಲಿಂ ಸಂಘಟನೆಗಳು ಕೆಂಡಾಮಂಡಲವಾಗಿವೆ. ಯಾಕೆ ಗೊತ್ತಾ? ಯುಡಿಎಫ್ ಅಭ್ಯರ್ಥಿಯ ಹೆಸರೇ ಇರುವ ಮತ್ತೊಬ್ಬ ಅಭ್ಯರ್ಥಿಯನ್ನು ಎಸ್ಡಿಪಿಐ ಕಣಕ್ಕಿಳಿಸಿದೆ. ಟೈಟ್ ಫೈಟ್ ಇರೋ ಕ್ಷೇತ್ರದಲ್ಲಿ ಎಸ್ಡಿಪಿಐನ ಅಶ್ರಫ್ ಕೆಎಂ ಅವರು ಪಡೆಯುವ ಒಂದೊಂದು ಮತವು ಯುಡಿಎಫ್ನ ಎಕೆಎಂ ಅಶ್ರಫ್ ಅವರಿಗೆ ಮುಳ್ಳಾಗಬಹುದು. ಎಸ್ಕೆಎಸ್ಎಸ್ಎಫ್ನಂತಹ ಪ್ರಬಲ ಸಂಘಟನೆಗಳು ಅಭ್ಯರ್ಥಿಯನ್ನು ಹಿಂತೆಗೆದುಕೊಳ್ಳಿ ಎಂದು ಎಸ್ಡಿಪಿಐ ಮೇಲೆ ಒತ್ತಡ ಹೇರುತ್ತಿವೆ. ಹೆಸರಿನ ಗೊಂದಲದಿಂದ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾದರೆ ಸುರೇಂದ್ರನ್ ಸುಲಭವಾಗಿ ವಿಧಾನಸೌಧ ಏರಬಹುದು ಎನ್ನುವುದು ಇವರ ಆತಂಕ. ಮಂಜೇಶ್ವರದಲ್ಲಿ ಅಸಲಿ ಆಟ ಇರೋದು ಅಂಕಿಅಂಶಗಳಲ್ಲಿ. ಈ ಬಾರಿ ಮತದಾರರ ಪಟ್ಟಿಯಿಂದ ಸುಮಾರು 17,000 ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಇದರಲ್ಲಿ ಯಾರ ಮತಗಳು ಹೆಚ್ಚು ಕಡಿತವಾಗಿವೆ ಎಂಬುದು ಗೆಲುವಿನ ಅಂತರವನ್ನು ನಿರ್ಧರಿಸಲಿದೆ. ಪ್ರಸ್ತುತ ಪಟ್ಟಿಯ ಪ್ರಕಾರ 1,30,000 ಮುಸ್ಲಿಂ ಮತದಾರರು ಮತ್ತು 90,000 ಹಿಂದೂ ಮತದಾರರಿದ್ದಾರೆ. ಕಾಗದದ ಮೇಲೆ ಇದು ಯುಡಿಎಫ್ಗೆ ಅನುಕೂಲವಾಗಿ ಕಂಡರೂ ಹಿಂದೂ ಮತಗಳ ಶೇಕಡ 80ರಷ್ಟು ಕ್ರೋಢೀಕರಣವಾದರೆ ಬಿಜೆಪಿಗೆ ದೊಡ್ಡ ಬಲ ಸಿಗಲಿದೆ. ಇನ್ನು ಎಲ್ಡಿಎಫ್ನ ಜೆ ಜಯಾನಂದ್ ಅವರು ಎಷ್ಟು ಮತಗಳನ್ನು ಪಡೆಯುತ್ತಾರೆ ಎಂಬುದು ಕೂಡ ಅಷ್ಟೇ ನಿರ್ಣಾಯಕವಾಗಿದೆ. ಅಲ್ಲದೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಭೀತಿಯಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಕೇರಳದ ಮತದಾರರು ಈ ಬಾರಿ ಮತದಾನದಲ್ಲಿ ಭಾಗವಹಿಸುವುದು ಬಹುತೇಕ ಅನುಮಾನ ಎಂದು ಹೇಳಲಾಗುತ್ತಿದೆ. ಎಸ್ಡಿಪಿಐ ಅನಿರೀಕ್ಷಿತವಾಗಿ ಅಭ್ಯರ್ಥಿ ಕಣಕ್ಕಿಳಿಸಿದ್ದು ಮಂಜೇಶ್ವರದಲ್ಲಿ ಬಿಜೆಪಿಗೆ ಹೊಸ ಭರವಸೆ ನೀಡಿದೆ. ಆದರೆ ಯುಡಿಎಫ್ ಪಾಲಿಗೆ ತಲೆನೋವಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಎಸ್ಡಿಪಿಐ ತನ್ನ ನಿರ್ಧಾರ ಬದಲಾಯಿಸುತ್ತದೆ ಎಂದು ಕಾದು ನೋಡಬೇಕು. ಒಟ್ಟಿನಲ್ಲಿ ಮಂಜೇಶ್ವರ ಈ ಬಾರಿಯೂ ಒಂದು ಫೋಟೋ ಫಿನಿಶ್ ಚುನಾವಣಾ ಕಣಕ್ಕೆ ಸಾಕ್ಷಿಯಾಗುತ್ತಿದೆ. ಅಶ್ರಫ್ ಅವರ ಮಾನವೀಯ ವರ್ಚಸ್ಸು ಗೆಲ್ಲುತ್ತಾ ಅಥವಾ ಸುರೇಂದ್ರನ್ ಅವರ ಭಾಷಾ ಮತ್ತು ಹಿಂದುತ್ವದ ತಂತ್ರಜ್ಞಾನ ಕೆಲಸ ಮಾಡುತ್ತಾ? ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಎಂಬುದು ಸದ್ಯದಲ್ಲೇ ತಿಳಿಯಲಿದೆ. ನಿಮ್ಮ ಪ್ರಕಾರ ಮಂಜೇಶ್ವರದಲ್ಲಿ ಯಾರ ಗೆಲುವು ಖಚಿತ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.